ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಶಕುಂತಲೆಯ ಕಥೆಯನ್ನು ಕೇಳಿರುತ್ತೀರಾ. ಆದರೂ ಇನ್ನೊಮ್ಮೆ ಶಕುಂತಲೆಯ ಕಥೆಯನ್ನು ನಾನು ನಿಮಗೆ ನೆನಪಿಸುತ್ತಿದ್ದೇನೆ. ನಿಜವಾದ ಪ್ರೀತಿಗೆ ಯಾವತ್ತಿಗೂ ಸೋಲಿಲ್ಲ ಎಂದು ತೋರಿಸಿಕೊಟ್ಟ ಈ ಕತೆ ಅದೆಷ್ಟು ಬಾರಿ ಕೇಳಿದರೂ ಕೇಳೋಣ ಅನ್ನಿಸುತ್ತೆ. ಶಕುಂತಲೆಯ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಋಷಿ ಕಣ್ವ ಮಹರ್ಷಿಗಳಿಗೆ ಒಂದು ಬಾರಿ ಕಾಡಿನ ಮಧ್ಯದಲ್ಲಿ ಶಕುಂತ ಪಕ್ಷಿಗಳ ಮಧ್ಯದಲ್ಲಿ ಹೆಣ್ಣು ಮಗುವೊಂದು ಸಿಗುತ್ತದೆ. ಶಕುಂತ ಪಕ್ಷಿಗಳ ಮಧ್ಯದಲ್ಲಿ ದೊರಕಿದ ಕಾರಣ ಆ ಮಗುವಿಗೆ ಶಕುಂತಲ ಎನ್ನುವಂತಹ ಹೆಸರಿಟ್ಟು ತಮ್ಮ ಆಶ್ರಮಕ್ಕೆ ತಂದು ಸಾಕುತ್ತಾರೆ. ಒಂದು ಬಾರಿ ದುಷ್ಯಂತ ಮಹಾರಾಜ ತನ್ನ ಸೈನಿಕರ ಜತೆ ಸೇರಿ ಬೇಟೆಯಾಡಲು ಕಾಡಿಗೆ ಬರುತ್ತಾನೆ. ಗಾಯಗೊಂಡ ಜಿಂಕೆಯೊಂದನ್ನು ಹಿಂಬಾಲಿಸುತ್ತಾ ಸಾಗುತ್ತಿರುವಾಗ ಆತನಿಗೆ ದಣಿವಾಗಿ ಬಾಯಾರಿಕೆಯಾಗುತ್ತೆ. ಪಕ್ಕದಲ್ಲಿ ಕಾಣಿಸಿದ ಆಶ್ರಮಕ್ಕೆ ಹೋದಾಗ ಅಲ್ಲಿ ಶಕುಂತಲೆಯನ್ನು ಭೇಟಿಯಾಗುತ್ತಾನೆ. ಆಕೆಯ ಚೆಲುವಿಗೆ ಮನಸೋತ ದುಷ್ಯಂತ ಮಹಾರಾಜನಿಗೆ ಆಕೆಯ ಜೊತೆ ಪ್ರೇಮಾಂಕುರವಾಗಿ ಗಂಧರ್ವ ರೀತಿಯಲ್ಲಿ ಶಕುಂತಲೆಯನ್ನು ಮದುವೆಯಾಗುತ್ತಾನೆ. ಅಲ್ಲಿಂದ ಆತ ತನ್ನ ಅರಮನೆಗೆ ಹಿಂದಿರುಗುವಾಗ ತನ್ನಲ್ಲಿದ್ದ ಉಂಗುರವೊಂದನ್ನು ಆಕೆಗೆ ನೀಡಿ ಆಕೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗುವ ಭರವಸೆ ನೀಡಿ ಅಲ್ಲಿಂದ ಹಿಂದಿರುಗುತ್ತಾನೆ. ಆನಂತರ ಶಕುಂತಲೆ ತನ್ನ ಗಂಡನ ನೆನಪಲ್ಲೇ ಸದಾ ಕಾಲ ಮಗ್ನಳಾಗಿರುತ್ತಾಳೆ. ಒಂದು ಬಾರಿ ದುರ್ವಾಸ ಮುನಿಗಳು ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಗಂಡನ ನೆನಪಲ್ಲೇ ಮಗ್ನಳಾಗಿದ್ದ ಶಕುಂತಳೆ ದುರ್ವಾಸ ಮುನಿಗಳು ಬಂದಿರುವುದನ್ನು ಗಮನಿಸಿರುವುದಿಲ್ಲ. ಈ ಕಾರಣದಿಂದಾಗಿ ಕೋಪಗೊಂಡ ದುರ್ವಾಸ ಮುನಿಗಳು ಶಕುಂತಳೆಗೆ ಶಾಪವೊಂದನ್ನು ನೀಡುತ್ತಾರೆ. ನೀನು ಯಾವ ವ್ಯಕ್ತಿಯ ಬಗ್ಗೆ ಕನಸು ಕಾಣುತ್ತಿದ್ದೀಯಾ ಆ ವ್ಯಕ್ತಿ ನಿನ್ನನ್ನು ಮರೆತು ಹೋಗಲಿ, ನಿನ್ನ ನೆನಪು ಆತನಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಲಿ ಎಂದು ಶಾಪವನ್ನು ನೀಡಿದಾಗ ವಾಸ್ತವಕ್ಕೆ ಬಂದ ಶಕುಂತಲೆ ತನ್ನ ತಪ್ಪಿಗಾಗಿ ದುರ್ವಾಸ ಮುನಿಗಳ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುತ್ತಾಳೆ. ನಂತರ ಕೋಪ ಕಡಿಮೆಯಾದ ದುರ್ವಾಸ ಮುನಿಗಳು ನಿನ್ನನ್ನು ಆ ವ್ಯಕ್ತಿ ಮರೆತರೂ ಕೂಡ ಆತ ನಿನಗೆ ಕೊಟ್ಟಿರುವ ವೈಯಕ್ತಿಕ ವಸ್ತುವನ್ನು ಕಂಡ ಕೂಡಲೇ ಆತನಿಗೆ ನಿನ್ನ ನೆನಪು ಮರಳಿ ಬರುತ್ತದೆ ಎಂದು ಶಾಪದಲ್ಲಿ ಬದಲಾವಣೆ ಮಾಡುತ್ತಾರೆ. ದಿನಗಳು ಕಳೆದು ಶಕುಂತಲೆ ಗರ್ಭವತಿಯಾಗುತ್ತಾಳೆ. ಆಕೆಯನ್ನು ಗಂಡನಾದ ದುಷ್ಯಂತ ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವ ನಿರ್ಧಾರವನ್ನು ಮಾಡುತ್ತಾರೆ. ಅವರು ನದಿಯ ಮೂಲಕ ದೋಣಿಯಲ್ಲಿ ಸಾಗುತ್ತಿರುವಾಗ ತನ್ನ ಕೈಯನ್ನು ನೀರಿನಲ್ಲಿ ಆಡಿಸುತ್ತಿದ್ದ ಶಕುಂತಲೆಯ ಕೈಯಲ್ಲಿದ್ದ ದುಷ್ಯಂತ ಮಹಾರಾಜ ಕೊಟ್ಟಿರುವ ಉಂಗುರ ನೀರಿನೊಳಗೆ ಬೀಳುತ್ತದೆ. ಅದನ್ನು ಮೀನೊಂದು ನುಂಗುತ್ತದೆ. ಶಕುಂತಲೆ ಆಸ್ಥಾನಕ್ಕೆ ಬಂದಾಗ ದುಷ್ಯಂತ ಗುರುತಿಸುವುದಿಲ್ಲ. ಅವಳನ್ನು ಮದುವೆಯಾದ ಆ ಸನ್ನಿವೇಶದ ಬಗ್ಗೆ ಎಷ್ಟು ವಿವರಿಸಿ ಹೇಳಿದರೂ ಸಹ ಆತನಿಗೆ ನೆನಪಾಗುವುದಿಲ್ಲ. ಆಗ ದುರ್ವಾಸ ಮುನಿಗಳ ಶಾಪದ ನೆನಪಾಗಿ ಕೈ ನೋಡುತ್ತಾಳೆ. ಆದರೆ ಆತ ಕೊಟ್ಟಿರುವ ಉಂಗುರ ಕಾಣೆಯಾಗಿರುತ್ತದೆ. ಅಲ್ಲಿ ಅವಮಾನಕ್ಕೊಳಗಾದ ಅವರು ಆಶ್ರಮಕ್ಕೆ ವಾಪಸ್ ಆಗುತ್ತಾರೆ. ಆನಂತರ ಗಂಡು ಮಗುವಿಗೆ ಜನ್ಮ ನೀಡಿದ ಆಕೆ ತನ್ನ ಮಗನಿಗೆ ಭರತ ಎನ್ನುವ ಹೆಸರಿಟ್ಟು ತನ್ನ ಪತಿಯ ನೆನಪನ್ನು ಮರೆಯಲಾಗದೆ ತನ್ನ ಮಗನನ್ನು ಕರೆದುಕೊಂಡು ಆಶ್ರಮ ಬಿಟ್ಟು ಕಾಡಿನ ಮಧ್ಯೆ ಬಂದು ತನ್ನ ಮಗನ ಜೊತೆ ವಾಸ ಮಾಡುತ್ತಾಳೆ. ಒಂದು ಬಾರಿ ಮೀನುಗಾರನೊಬ್ಬನಿಗೆ ಸಿಕ್ಕಿದ ಮೀನಿನಲ್ಲಿ ರಾಜ ಮುದ್ರೆ ಇರುವ ಉಂಗುರವೊಂದು ಸಿಗುತ್ತದೆ. ಅದನ್ನು ಅರಮನೆಗೆ ತಂದು ದುಷ್ಯಂತ ಮಹಾರಾಜನಿಗೆ ಒಪ್ಪಿಸುತ್ತಾನೆ. ಆ ಉಂಗುರವನ್ನು ಕಂಡ ತಕ್ಷಣ ಆತನಿಗೆ ಶಕುಂತಲೆಯ ನೆನಪಾಗಿ ಅವಳನ್ನು ಹುಡುಕಿಕೊಂಡು ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾನೆ. ಆದರೆ ಆಕೆ ಅಲ್ಲಿ ಇಲ್ಲದಿರುವುದನ್ನು ಕಂಡ ದುಷ್ಯಂತ ಮಹಾರಾಜನು ಆಕೆಯನ್ನು ಹುಡುಕಿಕೊಂಡು ಕಾಡಿನ ಮಧ್ಯಕ್ಕೆ ಬರುತ್ತಾನೆ. ಮಗ ಭರತನು ಬಹಳ ಧೈರ್ಯಶಾಲಿಯಾಗಿದ್ದನು. ಆತನಿಗೆ ಸ್ನೇಹಿತರಿಲ್ಲದ ಕಾರಣ ಹುಲಿ ಸಿಂಹಗಳ ಜೊತೆ ಆಟವಾಡುವುದು ಆತನ ಹವ್ಯಾಸವಾಗಿತ್ತು. ಮಲಗಿರುವ ಹುಲಿ ಸಿಂಹಗಳ ಬಾಯಿಯಲ್ಲಿರುವ ಹಲ್ಲುಗಳನ್ನು ಎನಿಸುವುದು ಭರತನ ನೆಚ್ಚಿನ ಆಟವಾಗಿತ್ತು. ಕಾಡಿನ ಮಧ್ಯೆ ಮಲಗಿರುವ ಸಿಂಹದ ಬಾಯಿಯಲ್ಲಿರುವ ಹಲ್ಲುಗಳನ್ನು ಎನಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ಆಶ್ಚರ್ಯಗೊಂಡ ದುಷ್ಯಂತ ಆ ಹುಡುಗನ ಬಳಿ ಬಂದು ನೀನು ಯಾರೆಂದು ಕೇಳಿದಾಗ ಆ ಹುಡುಗ ಹೇಳುತ್ತಾನೆ ತಾನು ದುಷ್ಯಂತ ಮಹಾರಾಜನ ಮಗನೆಂದು ಹೇಳಿದಾಗ ದುಷ್ಯಂತ ಆ ಹುಡುಗನಲ್ಲಿ ಆತನ ತಾಯಿಯನ್ನು ತೋರಿಸುವಂತೆ ಹೇಳಿದಾಗ ಆ ಪುಟ್ಟ ಬಾಲಕ ಭರತ ದುಷ್ಯಂತ ಮಹಾರಾಜನನ್ನು ತನ್ನ ತಾಯಿಯ ಬಳಿ ಕರೆದುಕೊಂಡು
ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಆತನಿಗೆ ತನ್ನ ಮಡದಿ ಶಕುಂತಲೆಯನ್ನು ಕಂಡು ಸಂತೋಷವಾಗುತ್ತದೆ. ಶಕುಂತಲೆ ಕೂಡ ತನ್ನ ಪತಿಯನ್ನು ಕಂಡು ಖುಷಿಯಿಂದ ಕುಣಿದಾಡುತ್ತಾಳೆ. ಹೀಗೆ ದುಷ್ಯಂತ ಶಕುಂತಲೆಯ ಕುಟುಂಬ ಮತ್ತೊಮ್ಮೆ ಒಂದಾಗುತ್ತದೆ. ಸ್ನೇಹಿತರೆ, ನಿಜವಾದ ಪವಿತ್ರವಾದ ಪ್ರೀತಿ ಎಂದಿಗೂ ಸೋಲೋದಿಲ್ಲ ಅನ್ನುವುದು ಈ ಕಥೆಯಿಂದ ನಮಗೆ ಅರ್ಥವಾಗುತ್ತದೆ. ಶಕುಂತಲೆಯ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.